ಸರಗೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಫಲಾನುಭವಿಗಳ ವಿಚಾರವಾಗಿ ಸರಗೂರು ತಾಲೂಕು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಸರಗೂರು ತಾಲೂಕು ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ಸರಗೂರು ಶಿವಣ್ಣ ಮತ್ತು ಬಿರ್ವಾಳ್ ಬಸವರಾಜು ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು ಮತ್ತು ಎಲ್ಲರ ಅಭಿಪ್ರಾಯದಂತೆ ದಿನಾಂಕ 27/10/2022 ಗುರುವಾರದಂದು ಸರಗೂರು ತಾಲೂಕು ತಹಶೀಲ್ದಾರ್ ಅವರ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ತೀರ್ಮಾನ ಮಾಡಲಾಯಿತು. ಸರಗೂರು ತಾಲೂಕಿನ ವ್ಯಾಪ್ತಿಗೆ ಬರುವ ಸಾಕಷ್ಟು ಹಳ್ಳಿಗಳಲ್ಲಿ ಕಳೆದ 3-4 ತಿಂಗಳಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಾನಿಗೊಳಗಾದ ಮನೆಗಳ ಫಲಾನುಭವಿಗಳಿಂದ ಅರ್ಜಿ ಪಡೆದು ಗ್ರಾಮ ಲೇಖಿಗರು ಮತ್ತು ರಾಜಸ್ವ ನಿರೀಕ್ಷಕರು, ಇಂಜಿನಿಯರ್ ಇನ್ನಿತರ ಕಂದಾಯ ಇಲಾಖಾಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ವರದಿ ಮಾಡಿ ಮೌಲ್ಯೀಕರಿಸಿ ವರದಿ ಮಾಡಿದ್ದಾರೆ. ಈ ಸಂಬಂಧ ಸರ್ಕಾರದ ಆದೇಶದಂತೆ ಫಲಾನುಭವಿಗಳನ್ನು ಅರ್ಹರೆಂದು ಆಯ್ಕೆ ಮಾಡಿ ಆನ್ಲೈನ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಆಯ್ಕೆಯಾದ ಅರ್ಹ ಫಲಾನುಭವಿಗಳನ್ನು ಸರ್ಕಾರದಲ್ಲಿ ಅನುದಾನದ ಕೊರತೆ ಇದೆ, ಇಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರುವುದಕ್ಕೆ ಅನುಮಾನ ವ್ಯಕ್ತಪಡಿಸಿ ಬೇರೆ ತಾಲೂಕು ಮತ್ತು ಜಿಲ್ಲೆಗಳ ಅಧಿಕಾರಿಗಳ ತನಿಖಾ ತಂಡವನ್ನು ರಚಿಸಿ ಇಲಾಖೆಯ ಅಧಿಕಾರಿಗಳ ಮೇಲೆ ತನಿಖೆ ನಡೆಸದೆ ಅಧಿಕಾರಿಗಳ ರಕ್ಷಣೆಯ ಮಾಡುವ ಸಲುವಾಗಿ ಅಮಾಯಕ ಗ್ರಾಮೀಣ ಮುಗ್ಧ ಜನರ ಮೇಲೆ ಪೊಲೀಸ್ ಇಲಾಖಾಧಿಕಾರಿಗಳು ತಂಡೋಪತಂಡವಾಗಿ ಗ್ರಾಮಗಳಿಗೆ ನಿಯೋಜಿಸಿ ಫಲಾನುಭವಿಗಳನ್ನು ಕಳ್ಳರಂತೆ ಬೆದರಿಕೆಯೊಡ್ಡಿ ತನಿಖೆ ನಡೆಸಿ ಅರ್ಹ ಫಲಾನುಭವಿಗಳನ್ನು ಅನರ್ಹರೆಂದು ಆನ್ಲೈನ್ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದರಿಂದ ಆತಂಕಕ್ಕೆ ಒಳಗಾದ ಅರ್ಹ ಫಲಾನುಭವಿಗಳು ಸರ್ಕಾರದ ಈ ನಿರ್ಣಯವನ್ನು ವಿರೋಧಿಸಿ ತಮ್ಮ ಅಳಲನ್ನು ತೋಡಿಕೊಂಡು ಕೂಡಲೇ ಕೈಬಿಟ್ಟಿರುವ ಎಲ್ಲ ಅರ್ಹ ಫಲಾನುಭವಿಗಳನ್ನು ಆನ್ಲೈನ್ ಪಟ್ಟಿಗೆ ಸೇರಿಸಿ ಮಳೆಯಿಂದ ಕುಸಿದು ಬಿದ್ದು ಹಾನಿಯಾಗಿರುವ ಮನೆಗಳನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳಲು ಸೂಕ್ತ ಪರಿಹಾರ ನೀಡಬೇಕು. ಇಲ್ಲವಾದಲ್ಲಿ ನೆರೆ ಸಂತ್ರಸ್ತರಿಗೆ ಆಗುವ ಯಾವುದೇ ಅನಾಹುತಗಳಿಗೆ ಜಿಲ್ಲಾಧಿಕಾರಿಗಳು ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಾಲೂಕು ನೆರೆ ಸಂತ್ರಸ್ತರು ಒತ್ತಾಯಿಸಿ ಸ್ಥಳೀಯ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಮುಂದಿನ 5 ದಿನಗಳಲ್ಲಿ ಈ ಕುರಿತು ನಿರ್ಣಯವನ್ನು ಪ್ರಕಟಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಅನಿರ್ದಿಷ್ಟಾವಧಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬಿರ್ವಾಳ್ ಬಸವರಾಜು ಎಚ್ಚರಿಸಿದರು. ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಮನೆ ಕಳೆದುಕೊಂಡ ಫಲಾನುಭವಿಗಳು, ಸಂಘ ಸಂಸ್ಥೆಗಳ ಎಲ್ಲ ಮುಖಂಡರು ಹಾಗೂ ಗೌರವಾನ್ವಿತರು ಸಭೆ ನಡೆಸಿ ಮುಂದೆ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡಿರುವ ಫಲಾನುಭವಿಗಳಿಗೆ ನ್ಯಾಯ ಸಿಗುವವರೆಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲು ತೀರ್ಮಾನ ಕೈಗೊಂಡರು ಮತ್ತು ಧರಣಿ ಬೆಂಬಲಿತ ಕೆಲವು ಮುಖಂಡರನ್ನ ಫಲಾನುಭವಿಗಳ ವಿಚಾರವಾಗಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ತನಿಖಾಧಿಕಾರಿಗಳಿಂದ ಆಗಿರುವ ಲೋಪದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅನುಕೂಲ ಆಗುವಂತೆ ಶ್ರಮಿಸುವುದು ಎಂದು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನಿಸಲಾಯಿತು. ಈ ಧರಣಿಗೆ ಸರಗೂರು ತಾಲೂಕಿನ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಫಲಾನುಭವಿಗಳು ಹಾಗೂ ಬೆಂಬಲಿತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮನೆ ಕಳೆದುಕೊಂಡ ಫಲಾನುಭವಿಗಳಿಗೆ ಸರ್ಕಾರದಿಂದ ಮನೆ ಸೌಲಭ್ಯ ಸಿಗುವ ತನಕ ಎಲ್ಲರೂ ಪ್ರತಿಭಟನೆ ಮಾಡೋಣ ಎಂದರು. ಈ ಸಭೆಯಲ್ಲಿ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು ಸರಗೂರು ಶಿವಣ್ಣ, ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಬಿರ್ವಾಳ್ ಬಸವರಾಜು, ಆದಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಚನ್ನೀಪುರ ಮಲ್ಲೇಶ್, ಕಾರ್ಯದರ್ಶಿ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಇಟ್ನ ರಾಜಣ್ಣ, ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಾಚಾರ್, ಎಎಪಿ ತಾಲೂಕು ಅಧ್ಯಕ್ಷ ಗ್ರಾಮೀಣ ಮಹೇಶ್, ನಾಯಕ ಸಮಾಜ ಅಧ್ಯಕ್ಷ ಪುರದಕಟ್ಟೆ ಬಸವರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಚಿಪುರ ಬಸವಣ್ಣ, ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಅಧ್ಯಕ್ಷರಾದ ಕಲ್ಲಂಬಾಳು ನಾಗಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು, ಚಂದ್ರಶೇಖರ್ ಚನ್ನಿಪುರ, ನಾಗರಾಜು, ಬೆಟ್ಟನಾಯಕ, ಹಳಿಯೂರು ಚಿನ್ನಣ್ಣ, ಹಾದನೂರು ಮಹಾದೇವ ಸ್ವಾಮಿ, ಸೋಮಣ್ಣ ಇತರರು ಹಾಜರಿದ್ದರು. ವರದಿ ಚಂದ್ರ ಹಾದನೂರು. ಹೆಚ್ಚು ಮನೆಗಳನ್ನ ಇವತ್ತು ಕಳ್ಕೊಂಡು ಜನಗಳು ಬೀದಿ ಪಾಲಾಗಿದ್ದಾರೆ ಮತ್ತು ಅಧಿಕಾರಿಗಳು ಏನು ಸರ್ಕಾರದಿಂದ ನೇಮಕ ಮಾಡಿರ್ತಕ್ಕಂಥ RIA ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವ್ರ ಮುಖಾಂತರ ಅರ್ಜಿಗಳನ್ನ ಕಲೆಕ್ಟ್ ಮಾಡಿ ಅರ್ಜಿಗಳನ್ನ ಕೊಟ್ಟಂತ ನೊಂದ ಫಲಾನುಭವಿಗಳಿಗೆ ಇದು ಮನೆ ಬಿದ್ದಿರೋ ಸತ್ಯ, ಇವ್ರಿಗೆ ಏನು B1 B2 ಈ ತರದ ಇದನ್ನ ಮಾಡ್ಬೋದು ಅಂತ ವರದಿ ಸಲ್ಲಿಸಿದಾರೋ ಆ ವರದಿ ಮುಖಾಂತರ ಎಲ್ಲರೂ ಕೂಡ ತಮ್ಮ ಆಶಾಭಾವನೆಯಿಂದ ನಾನು ಮನೆ ಕಳ್ಕೊಂಡಿನಿ, ನಾನು ಮನೆ ಕಟ್ಕೋಬಹುದು ಅಂತ ಇದ್ದಂತ ನೊಂದ ಫಲಾನುಭವಿಗಳು ಬಹಳ ನೆಮ್ಮದಿಯಿಂದ ಇದ್ರು. ಈಗ DC ಇಂದ ಒಂದು ತಂಡ ಬಂದು ಇಲ್ಲಿ ಮಾಡಿರ್ತಕ್ಕಂಥ VARA ರಿಪೋರ್ಟ್ ತಪ್ಪು, ಇದು ಸರಿ ಇಲ್ಲ, ಇದಕ್ಕೆ ಇವರು
ಏನೋ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಆಗಿರ್ತಕ್ಕಂಥ ಮನೆಗಳನ್ನೆಲ್ಲ ವಜಾಗೊಳಿಸೋದ್ರಿಂದ ಈಗ ಎಲ್ಲರೂ ಕೂಡ ಮನೆ ಕಳ್ಕೊಂಡು ಬೀದಿ ಪಾಲಾಗಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ಟಾರ್ಪಲ್ನ ಕಟ್ಕೊಂಡು ಚಳಿ ಮಳೆ ಗಾಳಿಲಿ ಮನೆಗೆ ಅವರು ಪಾಪ ಬಹಳ ಬೀದಿ ಪಾಲಾಗಿದ್ದಾರೆ. ಅವ್ರಿಗೆ ಅಧಿಕಾರಿಗಳು ನೀವು ಬೇರೆಯವ್ರು ಮಾಡ್ಕೊಳ್ಳಿ, ಅಧಿಕಾರಿಗಳು ಕೊಟ್ಟಂತ ರಿಪೋರ್ಟ್ನ ಸಿಂಧು ಆಗಬೇಕು. ಅದು ಏನು ತಾವು ನೇಮಿಸಿದಿರಿ RIVAಗಳನ್ನ ಅವ್ರು ಕೊಟ್ಟಿರಂತ ರಿಪೋರ್ಟ್ ನಿಂದ ಇವತ್ತು ನನ್ನ ಮನೆ ಆಗುತ್ತೆ ಅಂತ ನಿಮ್ದಿದ್ದಂತ ಫಲಾನುಭವಿಗಳು ಇವತ್ತು ಮನೆಯನ್ನ ಕಳ್ಕೊಂಡು ಮನೆಯನ್ನು ಇಲ್ಲದೆ ದುಡ್ಡು ಇಸ್ಕೊಂಡಿದಾರ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ದುಡ್ಡು ಇಸ್ಕೊಂಡಿದ್ರು ಕೂಡ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಅದು ದುಡ್ಡೇ ಇಸ್ಕೊಂಡು ಕಳ್ಳ ರಿಪೋರ್ಟ್ ಕೊಡೋದಕ್ಕೆ ಅವ್ರಿಗೆ ಯಾರು ಹೇಳಿಲ್ಲ ಅಧಿಕಾರಿಗಳಿಗೆ. ಅಧಿಕಾರಿಗಳು ದುಡ್ಡನ್ನೇ ಇಸ್ಕೊಂಡಿರ್ಬೋದು, ಕಳ್ಳ ರಿಪೋರ್ಟ್ನೇ ಕೊಟ್ಟಿರ್ಬೋದು. ಆ ರಿಪೋರ್ಟ್ ಮೇಲೆಗೆ ಮನೆಗಳನ್ನ ಕಳ್ಕೊಂಡಿದ್ದಾರೆ ಇವತ್ತು ಅವರು. ಅವರೇ ಕೆಡ್ಕೊಂಡಿದ್ದಾರೋ ಅಥವಾ ಇದು ಪ್ರವಾಹದಿಂದ ಮನೆಗಳು ಬಿದ್ದಿದ್ದಾವೋ ಅದಕ್ಕೆ ನೇರ ಹೊಣೆ ಅಧಿಕಾರಿಗಳಿಗೂ ಶಿಕ್ಷೆ ಆಗ್ಬೇಕು, ನೊಂದ ಫಲಾನುಭವಿಗೂ ಕೂಡ ನೆರವಾಗ್ಬೇಕು, ಆ ಸಂತ್ರಸ್ತರು ಕೂಡ ನೆಮ್ಮದಿಯಾಗಿ ಬದುಕಬೇಕು, ಅವ್ರಿಗೆ ಮನೆ ಆಗ್ಬೇಕು. ಇದು ನಮ್ಮ ಎಲ್ಲ ನೊಂದ ಫಲಾನುಭವಿಗಳ ಪರವಾಗಿ ನಮ್ಮ ಸಂವಿಧಾನ ಸಂಘಟನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಜನಾಂಗದ ಅಧ್ಯಕ್ಷರುಗಳ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆಗ್ರಹ ಆಗಿದೆ.